ತುಳುನಾಡಿನ ಬಗ್ಗೆ ಹೆಚ್ಚು ತಿಳ್ಕೊಬೇಕಾ? ಹಾಗಾದ್ರೆ ನೋಡ್ತಾ ಇರಿ ನಮ್ಮ ತುಳು ಸಂಸ್ಕೃತಿ ಯೂಟ್ಯೂಬ್ ಚಾನಲ್. ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಡೊಂದು ಬತ್ತುಂಡು ಆಟಿ ನಾಡೊಂದು ಮಲ್ತುಂಡು ಲೂಟಿ. ಆಟಿಕಳೆಂಜ ತುಳುನಾಡಿನ ಜನಪದ ಕುಣಿತಗಳಲ್ಲಿ ಒಂದು ಆಚರಣಾತ್ಮಕ ಕಲಾ ಪ್ರಕಾರ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚಾಗಿ ನಲಿಕೆ ಜನವರ್ಗದಲ್ಲಿ ಕಾಣಸಿಗುವ ಕುಣಿತ. ಇದೇ ಕುಣಿತವನ್ನು ಬೆಳ್ತಂಗಡಿ ಭಾಗದಲ್ಲಿ ಮೇರ ಜನವರ್ಗದವರು ನಡೆಸಿಕೊಡುತ್ತಾರೆ. ಈ ಕುಣಿತವನ್ನು ಆಟಿ ಅಥವಾ ಆಷಾಢ ತಿಂಗಳಲ್ಲಿ ನಡೆಸುವುದರಿಂದ ಇದನ್ನು ಆಟಿಕಳಂಜ ಎಂತಲೂ ಕರೆಯಲಾಗಿದೆ. ತುಳುನಾಡಿನಲ್ಲಿ ಆಷಾಢ ಮಾಸದಲ್ಲಿ ಆಟಿಕಳಂಜ ವೇಷ ಹಾಕುವ ಸಂಪ್ರದಾಯ ಈಗಲೂ ರೂಢಿಯಲ್ಲಿದೆ. ಆಟಿಕಳಂಜ ವೇಷ ಹಾಕಿ ಮನೆ ಮನೆಗೆ ಹೋಗುವುದರಿಂದ ಮನೆಯನ್ನು ಸೇರಿಕೊಂಡಿರುವ ಮಾರಿ ಓಡಿ ಹೋಗುತ್ತದೆ ಎಂಬ ನಂಬಿಕೆ ಇದೆ. ಆಟಿ ತಿಂಗಳಿನಲ್ಲಿ ಮನೆ ಮನೆಗೆ ಆಟಿಕಳಂಜ ಭೇಟಿ ಕೊಟ್ಟು ಸಕಲ ರೋಗ ರುಜಿನಗಳನ್ನು ನಿವಾರಿಸುತ್ತಾನೆ ಎನ್ನುವ ನಂಬಿಕೆ ಇದೆ. ಸಾಂಪ್ರದಾಯಿಕ ಉಡುಗೆಯನ್ನು ಧರಿಸಿದ ಆಟಿಕಳಂಜನನ್ನು ನೋಡುವುದೇ ಅಂದ. ತೆಂಗಿನ ಗರಿಯನ್ನು ಸೊಂಟಕ್ಕೆ, ಎದೆಯಲ್ಲಿ ಕೆಂಪು ಬಣ್ಣದ ಗುಣಿಸು ಆಕಾರದ ಗೆರೆ, ಕಾಲಿಗೆ ಗಗ್ಗರ, ತಲೆಯಲ್ಲಿ ಅಡಿಕೆ ಹಾಳೆ ಮತ್ತು ಕಿಸ್ಕಾರ ಹೂವಿನಿಂದ ಸಿಂಗರಿಸಿದ ಮುಟ್ಟಾಳೆ, ಮುಖಕ್ಕೆ ಕೆಂಪು, ಕಪ್ಪು, ಬಿಳಿ ಬಣ್ಣದ ಚುಕ್ಕೆ, ಕೆಂಪು ಬಣ್ಣದ ಕುಪ್ಪಸವನ್ನು ತೊಟ್ಟು ಕೈಯಲ್ಲಿ ತಾಳೆಗರಿಯಿಂದ ಮಾಡಿದ ಕೊಡೆ ಹಿಡಿದು ಕುಣಿಯುತ್ತಾ ಆಟಿಕಳಂಜ ಮನೆ ಮನೆಗೆ ಭೇಟಿ ಕೊಡುತ್ತಾನೆ. ಕಳಂಜನ ಜೊತೆಯಲ್ಲಿ ಪಾಡ್ತನ ಹಾಡುವವರು ಮತ್ತು ತೆಂಬರೆ ಎನ್ನುವ ಚರ್ಮದಿಂದ ಮಾಡಿದ ವಾದ್ಯವನ್ನು ನುಡಿಸುವವರೂ ಇರುತ್ತಾರೆ. ಇವರ ತಾಳಕ್ಕೆ ತಕ್ಕಂತೆ ಆಟಿಕಳಂಜ ಹೆಜ್ಜೆ ಹಾಕುತ್ತಾನೆ. ತುಳು ಸಂಸ್ಕೃತಿ ಉಳಿಸಿ ಬೆಳೆಸಿ. ಮಾಯಾಂತರ ಸುಮಗೆಂದು ಮದಿಪು ಪನ್ಪೆ, ಮಾಯಾಂತರ ಸುಮಗೆಂದು ಮದಿಪು ಪನ್ಪೆ.